ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ಏನಪ್ಪ ಇವರು ಅಡುಗೆನೇ ಮಾಡ್ತಾ ಇಲ್ಲಲ್ಲ ಈಗ ಅಂತ ಎಣಿಸ್ಬೇಡಿ. ನಾನು ಇಷ್ಟೊತ್ತು ಲಾಗ್ ಎಲ್ಲ ಮಾಡ್ತಿದ್ದೆ, ಹಾಗೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ದ ದೃಶ್ಯಗಳನ್ನೆಲ್ಲ ನಿಮಗೆ ತೋರಿಸ್ತಿದ್ದೆ. ಇವತ್ತೊಂದು ದಿಢೀರಾಗಿ ಒಂದು ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ. ಈಗ ನೋಡಿ, 1 ಕಪ್ಪು ಬೆಳ್ತಿಗೆ ಅಕ್ಕಿ, ಹಾಗೆ 2 ಸ್ಪೂನು ಉದ್ದಿನಬೇಳೆಯನ್ನು ತೊಳೆದು ಗಾಳಿಯಲ್ಲಿ ಒಣಗಿಸಿದ್ದೇನೆ. ಈಗ ಇದನ್ನು ನಾವು ರುಬ್ಬಿಕೊಳ್ಳುವ. ಸ್ವಲ್ಪ ನೀರು ಹಾಕಿ ಗಟ್ಟಿ ನಾವು ರುಬ್ಬಿಕೊಳ್ಬೇಕು. ಗಟ್ಟಿ ರುಬ್ಬಿಕೊಂಡು ನೋಡಿ, ಈ ರೀತಿ ಇಷ್ಟು ದಪ್ಪನೇ ಬೇಕು ನೋಡಿ. ಇಷ್ಟು ದಪ್ಪ ತಗೊಂಡು ಬಂದಿದ್ದೇನೆ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಏನಪ್ಪ ಅಡುಗೆ ಮಾಡೋದು ಬಿಟ್ರಾ ಅಂತ ತಿಳ್ಕೊಳ್ಬೇಡಿ. ಈಗ ನೋಡಿ, ಒಂದೊಂದಾಗಿ ಇನ್ನು ಮಾಡ್ತಾ ಹೋಗುವ. ಹಾಗೆ ನೋಡಿ, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ನೋಡಿ, ಇಷ್ಟು ದಪ್ಪನೇ ಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಹಾಗೆ ಒಂದು ಅರ್ಧ ಸ್ಪೂನ್, ಇದೇ ಸ್ಪೂನಲ್ಲಿ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತೇನೆ. ಇದು ನಾವು ಯಾರಾದರೂ ಒಂದು ನೆಂಟರು ಬಂದರು, ಅಲ್ಲದಿದ್ದರೆ ಮಕ್ಕಳು ತಿಂಡಿ ಕೇಳಿದರು, ಆಗ ಎಲ್ಲ ದಿಢೀರಾಗಿ ಮಾಡ್ಕೊಳ್ಬೋದು. ನೋಡಿ, ಈಗ ಅರ್ಧ ಸ್ಪೂನು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಇದು ನಮಗೆ ತಿಂಡಿ ಮುಗ್ದಿದ್ದಾಗ ಅಲ್ಲ, ಆರೋಗ್ಯಕ್ಕೆ ನಾವು ಇಂಥದ್ದೆಲ್ಲ ಮಾಡ್ಕೊಳ್ಬಹುದು. ನೋಡಿ, ಇದು ಓಮ್ ಕಾಳು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ. ಇದು ನಮಗೆ ಅಜ್ವೈನ್ ಅಂತ ಹೇಳ್ತಾರೆ. ಯಾಕಂದರೆ ಇದು ನಮಗೆ ಗ್ಯಾಸ್ಟ್ರಿಕ್ಕೆಲ್ಲ ಆಗೋದಿಲ್ಲ ಇದು ಹಾಕ್ಕೊಂಡ್ರೆ, ಮತ್ತು ಟೇಸ್ಟಿಗೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು 1/4 ಸ್ಪೂನು ಅರಶಿನ ಹಾಕ್ಕೊಳ್ತಿದ್ದೀನಿ. ಈಗ ನೋಡಿ, ಇದಕ್ಕೆ 2 ರಿಂದ 3 ಸ್ಪೂನು ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ನಾವು ಎಣ್ಣೆ ಬಿಸಿಗಿಟ್ಕೊಳ್ಬೇಕು. ಎಣ್ಣೆ ಬಿಸಿಗಿಟ್ಕೊಂಡು ಈಗ ನೋಡಿ, ಇದನ್ನು ನಾವು ಇದು ಕೋಡುಬಳೆ ಥರನೂ ಮಾಡ್ಬೋದು. ಅದಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಎಣ್ಣೆ ಕವರಿಗೆ ನಾನು ಹಾಕ್ಕೊಳ್ತಾ ಇದ್ದೇನೆ. ಹಾಲಿನ ಕವರಿಗೆ ಆಗ್ತದೆ, ಎಣ್ಣೆ ಕವರಿಗೆ ಆಗ್ತದೆ, ಯಾವ ಕವರಿಗೂ ಆಗುತ್ತೆ. ಹಾಗೆ ನೋಡಿ, ಕೋಡುಬಳೆ ಥರ ಹಾಕ್ಕೊಂಡ್ರೆ ಲೇಟ್ ಆಗುತ್ತೆ ನಮಗೆ. ನಾವು ಅರ್ಜೆಂಟಾಗಿ ಬೇಗ ಮಾಡ್ಕೊಳ್ಬೇಕು ಅಂತಿದ್ದರೆ ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಒಳ್ಳೆ ಇದು ಕಡ್ಡಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿದೆ. ಒಳ್ಳೆ ಆರೋಗ್ಯಕರವಾದ ತಿಂಡಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ. ಒಳ್ಳೆ ಇದಕ್ಕೆ ಹಾಕಿದ್ದು ಎಲ್ಲ ಜೀರಿಗೆ, ಕಾಳು ಎಲ್ಲ ಹಾಕಿದ್ದೇವಲ್ಲ, ತುಂಬ ಚೆನ್ನಾಗಿರುತ್ತೆ. ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ. ನಾನು ತುಂಬ ಸಮಯದ ನಂತರ ಅಡುಗೆ ಮಾಡಿದ್ದೇನೆ. ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಇದು ಕಾದಿದೆ ನೋಡಿ, ಕಾಯ್ತಾ ಬಂತು ನೋಡಿ. ಈ ರೀತಿ ಕಾದಿದೆ. ಈಗ ತೆಗೆಯುವ ಇದನ್ನು. ನೋಡಿ, ತುಂಬ ಚೆನ್ನಾಗಿ ಕಾದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ, ಸರ್ವ್ ಮಾಡೋಣ. ನೋಡಿ, ಒಳ್ಳೆ ಕ್ರಿಸ್ಪಿಯಾಗಿದೆ ನೋಡಿ, ಹೇಗೆ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ, 2 ಬಗೆ ಇದ್ದರೆ ಒಳ್ಳೆ ಕ್ರಿಸ್ಪಿಯಾದ ತಿಂಡಿ ಮಾಡ್ಕೊಳ್ಬೋದು. ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಳ್ಳೆ ಟೇಸ್ಟಿಯಾಗಿದೆ. ಒಳ್ಳೆ ಕರುಮ್ ಶಬ್ದ ಬರ್ತಾ ಇದೆ. ಈಗ ನೋಡಿ, ಇದು ಎಷ್ಟು ಚೆನ್ನಾಗಿ. ತುಂಬ ಸಮಯದ ನಂತರ ಅಡುಗೆ ಮಾಡ್ತಾ ಇದ್ದೇನೆ. ನೀವು ನನಗೆ ಸಪೋರ್ಟ್ ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಹೆಚ್ಚು ಒಳ್ಳೆ ವಿಡಿಯೋ ಹಾಕಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಚೆನ್ನಾಗಾಗಿದೆ, ತುಂಬ ಟೇಸ್ಟಿಯಾಗಿದೆ, ತುಂಬ ಕರುಮ್ ಆಗಿದೆ. ನೀವು ಇಷ್ಟಪಡ್ತೀರಾ? ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.